ಇವನ ಬ್ಯಾಗನ್ನು ಅವರು ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ಒಂದು ಶುಭ ಸಂದೇಶ ಸಿಗುತ್ತೆ. ಹೊಸ ಒಡಂಬಡಿಕೆ ಒಂದು ಪುಸ್ತಕ, ಒಂದು ಚೇತನ ಪುಸ್ತಕ. ಇವರು ಏನು ಮಾಡ್ತಾರೆ, ಎರಡನ್ನು ತೆಗೆದುಕೊಂಡು ಅಟ್ಟದ ಮೇಲೆ ಇಡ್ತಾರೆ. ಹುಡುಗ ಬಂದು ಎಲ್ಲ ಹುಡುಕ್ತಾನೆ. ಅವನು ಗೊತ್ತು, ಅಪ್ಪ ಪುಸ್ತಕನ ಎತ್ಕೊಂಡು ಎಲ್ಲೋ ಇಟ್ಟಿದ್ದಾರೆ. ಹೋಗಿ ಅಟ್ಟದ ಮೇಲೆ ತೆಗೆದು ತನ್ನಲ್ಲಿ ಇಟ್ಕೊಳ್ತಾಳೆ. ಮನೆಯಲ್ಲಿ ಆಗ ಪ್ರಾರಂಭವಾಯಿತು ಜಗಳ. ಇವನ ವಿಷಯವಾಗಿ ಜಗಳ. 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿಯಲ್ಲಿ ಇವನಿಗೆ ಮನೆಯಲ್ಲಿ ಜಗಳ. ಅವನು ಪ್ರಾರ್ಥನೆ ಮಾಡೋದಕ್ಕೆ ತಂದೆ ಬಿಡ್ತಾ ಇಲ್ಲ. ತಂದೆ ಪ್ರತಿ ದಿವಸ ಜಗಳ ಮಾಡ್ತಾಯಿದ್ರು. ಅನೇಕ ಸಲ ಅವರ ತಂದೆ ಇವನು ಊಟ ಮಾಡಬೇಕಾದ್ರೆ ಬಂದು, ಇವನು ಯೇಸು ನನ್ನ ಮಗ ಅಲ್ಲ, ಇವನು ನಮ್ಮ ಧರ್ಮ ಅಲ್ಲ, ನಮ್ಮ ಜನಾಂಗ ಅಲ್ಲ ಅಂತ ಹೇಳಿ ಅವನು ಊಟ ಮಾಡೋ ತಟ್ಟೆನೂ ಕೂಡ ಹೊರಗಡೆ ಎಸ್ತಿದ್ದಾರೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಒಮ್ಮೆ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಯುವಕನು ಬಂದು, ಗುರುದೇವ, ಅಮರ ಜೀವವನ್ನು ಪಡೆಯಲು ನಾನು ಒಳ್ಳೆಯದೇನನ್ನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಅವರು, ಒಳ್ಳೆಯದನ್ನು ಕುರಿತು ನೀನು ನನ್ನನ್ನು ವಿಚಾರಿಸುವುದು ಏಕೆ? ಒಳ್ಳೆಯವರು ಒಬ್ಬರೇ. ನೀನು ಆ ಜೀವಕ್ಕೆ ಪ್ರವೇಶಿಸಬೇಕಾದರೆ ದೈವಾಜ್ಞೆಗಳನ್ನು ಅನುಸರಿಸು ಎಂದರು. ಅವು ಯಾವುವು ಎಂದು ಮರುಪ್ರಶ್ನೆ ಹಾಕಿದ. ಅವನಿಗೆ ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದರು. ಅದಕ್ಕೆ ಆ ಯುವಕ, ಇವೆಲ್ಲವನ್ನೂ ಅನುಸರಿಸಿಕೊಂಡು ಬಂದಿದ್ದೇನೆ, ನನ್ನಲ್ಲಿ ಇನ್ನೇನು ಕೊರತೆ ಇದೆ ಎಂದು ಮತ್ತೆ ಕೇಳಿದ. ಆಗ ಯೇಸು, ನೀನು ಸಂಪೂರ್ಣನಾಗಬೇಕು ಎಂದಿದ್ದರೆ ಹೋಗು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಗಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಇದನ್ನು ಕೇಳಿದ್ದೆ ಆ ಯುವಕ ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟೇ ಹೋದ. ಏಕೆಂದರೆ ಅವನಿಗೆ ಅಪಾರ ಆಸ್ತಿಪಾಸ್ತಿ ಇತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸ್ನೇಹಿತರೆ, ಸುಮಾರು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ತಿಳಿಸ್ತೇನೆ. 4ನೇ ಕ್ಲಾಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಓದ್ತಾ ಇದ್ದ. ಅವನು 4ನೇ ತರಗತಿಯಲ್ಲಿ ಓದಬೇಕಾದ್ರೆ ಅವನ ಸ್ನೇಹಿತೆ ಒಬ್ಬಳು ಅವನಿಗೆ ಒಂದು ಪುಸ್ತಕವನ್ನು ಕೊಡ್ತಾಳೆ. ಆ ಪುಸ್ತಕದ ಹೆಸರು ಯೇಸುವಿನ ಜೀವನ ಅಂತ. ಮೂಲತಃ ಹಿಂದೂ ಆಗಿದ್ದ ಈ ಹುಡುಗ ಆ ಪುಸ್ತಕವನ್ನು ತೆಗೆದುಕೊಂಡು ಓದ್ತಾನೆ. ಓದಿದ ನಂತರ 4ನೇ ತರಗತಿಯಲ್ಲಿ ಇವನಿಗೆ ಮನಪರಿವರ್ತನೆ. ಏನಂತ? ಯೇಸು ಕ್ರಿಸ್ತರು ನಿಜವಾದ ದೇವರಿರಬಹುದು, ಈ ಬೇರೆ ದೇವರೆಲ್ಲ ಸುಮ್ಮನೆ ಕಾಕತಾಳಿಯೇ ಇರಬಹುದು ಅಂತ ತಿಳಿದುಕೊಂಡು ಅವನು 4ನೇ ತರಗತಿಯಲ್ಲೇ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸ್ತಾನೆ. ತದನಂತರ ಇನ್ನೂ ಹೆಚ್ಚಾಗಿ ಶುಭ ಸಂದೇಶ ಓದಲು ಪ್ರಾರಂಭ ಮಾಡ್ತಾನೆ. ಹಾಗೆ ಚೇತನ ಹಾಡು ಪುಸ್ತಕದಲ್ಲೂ ಕೂಡ ಅವನಿಗೆ ತುಂಬ ಆಸಕ್ತಿ ಇತ್ತು. ಇವನ ತಂದೆ ತಾಯಿ ಇವನ ಈ ನಡವಳಿಕೆಯನ್ನು ನೋಡ್ತಾ ಇದ್ರು. ಅವ್ರಿಗೆ ತಿಳಿತು ಇವನು ಎಲ್ಲೋ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿ ಇವನ ಬ್ಯಾಗನ್ನು ಅವರು ಪರಿಶೀಲನೆ ಮಾಡ್ತಾರೆ. ಆಗ ಅವರಿಗೆ ಒಂದು ಶುಭ ಸಂದೇಶ ಸಿಗುತ್ತೆ. ಹೊಸ ಒಡಂಬಡಿಕೆ ಒಂದು ಪುಸ್ತಕ, ಒಂದು ಚೇತನ ಪುಸ್ತಕ. ಇವರು ಏನು ಮಾಡ್ತಾರೆ, ಎರಡನ್ನು ತೆಗೆದುಕೊಂಡು ಅಟ್ಟದ ಮೇಲೆ ಇಡ್ತಾರೆ. ಹುಡುಗ ಬಂದು ಎಲ್ಲ ಹುಡುಕ್ತಾನೆ. ಅವನು ಗೊತ್ತು, ಅಪ್ಪ ಪುಸ್ತಕನ ಎತ್ಕೊಂಡು ಎಲ್ಲೋ ಇಟ್ಟಿದ್ದಾರೆ. ಹೋಗಿ ಅಟ್ಟದ ಮೇಲೆ ತೆಗೆದು ತನ್ನಲ್ಲಿ ಇಟ್ಕೊಳ್ತಾಳೆ. ಮನೆಯಲ್ಲಿ ಆಗ ಪ್ರಾರಂಭವಾಯಿತು ಜಗಳ. ಇವನ ವಿಷಯವಾಗಿ ಜಗಳ. 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿಯಲ್ಲಿ ಇವನಿಗೆ ಮನೆಯಲ್ಲಿ ಜಗಳ. ಅವನು ಪ್ರಾರ್ಥನೆ ಮಾಡೋದಕ್ಕೆ ತಂದೆ ಬಿಡ್ತಾ ಇಲ್ಲ. ತಂದೆ ಪ್ರತಿ ದಿವಸ ಜಗಳ ಮಾಡ್ತಾಯಿದ್ರು. ಅನೇಕ ಸಲ
ಅವರ ತಂದೆ ಇವನು ಊಟ ಮಾಡಬೇಕಾದ್ರೆ ಬಂದು, ಇವನು ಯೇಸು ನನ್ನ ಮಗ ಅಲ್ಲ, ಇವನು ನಮ್ಮ ಧರ್ಮ ಅಲ್ಲ, ನಮ್ಮ ಜನಾಂಗ ಅಲ್ಲ ಅಂತ ಹೇಳಿ ಅವನು ಊಟ ಮಾಡೋ ತಟ್ಟೆನೂ ಕೂಡ ಹೊರಗಡೆ ಎಸ್ತಿದ್ದಾರೆ. ಇವನು ಗಟ್ಟಿ ಇದ್ದ. ಅಪ್ಪನಿಗೆ ಹೇಳ್ದ, ಅಪ್ಪ ನೀವು ನಾನು ಸಾಯಿಸ್ತೀರಾ? ಸಾಯಿಸಿ, ಯೇಸು ಕ್ರಿಸ್ತನ ಬಿಟ್ಟು ಮಾತ್ರ ನಾನು ಹೋಗೋದಿಲ್ಲ. ಅವ್ರ ಅಪ್ಪ ಒಂದ್ಸಲ ಹೇಳ್ತಾರೆ ಅವನಿಗೆ, ನೋಡಪ್ಪ ನಿನಗೆ ಆಸ್ತಿ ಬೇಕಾ? ಇಡೀ ಆಸ್ತಿ ನಿನ್ನ ಹೆಸರು ಕೊಡ್ತೇನೆ, ಎಲ್ಲ ನಿನಗೆ ಬರ್ಕೊಡ್ತೇನೆ, ಮನೆ ಬಿಟ್ಟು ಹೋಗಬೇಡ. ಆದರೆ ಈ ಹುಡುಗನ ಆಸೆ ಏನು? ಯೇಸುನಿ ಹಿಂಬಾಲಿಸಬೇಕು, ಅದು ಮಾತ್ರವಲ್ಲ ಯಾಜಕನಾಗಬೇಕು ಅಂತ ಇವನಿಗೆ ಆಸೆ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾನು ಜ್ಞಾನಸ್ನಾನ ಪಡೆದು ಯಾಜಕನಾಗ್ತೇನೆ ಅಂತ ಇವನಿಗೆ ಆಸೆ. 7ನೇ ತರಗತಿ ತನಕ ಇವನು ಕನ್ನಡ ಮೀಡಿಯಮ್ ಓದ್ತಾನೆ. ತದನಂತರ 8ನೇ ತರಗತಿಗೆ ಆಂಗ್ಲ ಮಾಧ್ಯಮಕ್ಕೆ ಸೇರಿಕೊಳ್ತಾನೆ. ಯಾಕೆಂದರೆ ಇವನು ಆವಾಗಲೇ ಯೋಚನೆ ಮಾಡ್ತಾ ಇದ್ದಾನೆ, ಗುರುಗಳಾಗಬೇಕಾದ್ರೆ ಇಂಗ್ಲೀಷ್ ಪಾಂಡಿತ್ಯ ಬೇಕು, ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಮಾತಾಡಬೇಕು, ಆಗ ಗುರುಗಳಾಗೋದು ತುಂಬ ಸುಲಭ. ಇವನು ಯೋಚನೆ ಮಾಡಿ ಆಂಗ್ಲ ಮಾಧ್ಯಮಕ್ಕೆ ಸೇರಿಕೊಳ್ತಾನೆ. 10ನೇ ತರಗತಿ ಮುಗಿತು. ಒಂದು ಸಲ 3 ಜನ SMMI ಸಭೆಯ ಕನ್ಯಾಸ್ತ್ರೀಯರು ಇವನ ಮನೆಗೆ ಬಂದಿದ್ದರು. ಮನೆಗೆ ಬಂದು ತಂದೆ ಜೊತೆ ಮಾತನಾಡಿ, ಅವನಿಗೆ ಜಾಸ್ತಿ ಹೊಡಿಬೇಡಿ, ಅವನ ಮನಸ್ಸಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರಬಹುದು, ದೇವರ ಚಿತ್ತ ಇದ್ದರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಅಥವಾ ಅವನು ಸ್ವಲ್ಪ ಆಸೆಯಾಗಿ ಯೇಸು ಬಗ್ಗೆ ಸ್ವಲ್ಪ ಆಸೆ ಇದ್ಬಿಟ್ಟು ಆಳವಾಗಿ ಬೇರೂರಿಲ್ಲ ಅಂದರೆ ಅವನು ಬಿಟ್ಟು ಬಿಡ್ತಾನೆ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಪ್ಪನಿಗೆ ಹೇಳಿ ಬಂದರು. ಈ ಹುಡುಗ 10ನೇ ಕ್ಲಾಸ್ ಆಯಿತು. ಆಗ ಹೋಗಿ ಅಲ್ಲೇ ಮೈಸೂರಲ್ಲಿದ್ದ ಒಂದು ಗುರುಗಳ ಬಳಿ ಹೋಗ್ತಾನೆ. ಫಾದರ್, ನನಗೆ ಜ್ಞಾನಸ್ನಾನ ಬೇಕು. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ ನಿನಗೆ 16 ವರ್ಷ, 18 ಆಗಬೇಕು, ಅಲ್ಲೇ ತನಕ ಜ್ಞಾನಸ್ನಾನ ಕೊಡುವ ಹಾಗಿಲ್ಲ. ಇವನು ಈ ರೀತಿಯೆಲ್ಲ ವರ್ತನೆ ಮಾಡಬೇಕಾದ್ರೆ ಒಂದು ಸಲ ಅವನ ತಾಯಿ ಇವನ್ನ ಕರೆದು ಹೇಳಿದ್ರು, ನೀನು ಯಾಕೆ ಈಗ ಆಡ್ತೀಯ ಗೊತ್ತಾ ಅಂತ ಕೇಳಿದ್ರು. ಅವನು ಯಾಕೆ ಗೊತ್ತಿಲ್ಲ ಅಂದ. ಬಹುಶಃ ಇದಿರ್ಬೋದು ಅಂತ ಹೇಳಿ ಕಾರಣ ಹೇಳ್ತಾರೆ. ಏನಂತ ಕಾರಣ? ಅವನು ಗರ್ಭದಲ್ಲಿದ್ದಾಗ ಅವನ ತಾಯಿ ಶುಭ ಸಂದೇಶ ಓದ್ತಾ ಇದ್ರಂತೆ. ಶುಭ ಸಂದೇಶ ಓದಿ ಆಸಕ್ತಿ ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ, ಅವ್ರು ಓದಿದ್ದು ಗಾಢವಾಗಿ ಇವನನ್ನು ಗರ್ಭದಲ್ಲಿ ಸ್ಪರ್ಶಿಸಿರ್ಬೋದು. ಅದೇ ಹೇಳೋದು, ದೇವರ ವಾಕ್ಯ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದ ವಾಕ್ಯ, ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದ ವಾಕ್ಯ. ಯೆರೆಮೀಯನ ಪ್ರವಾದಿ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತೇವೆ, ತಾಯಿಯ ಗರ್ಭದಲ್ಲಿ ನೀನು ರೂಪುಗೊಳ್ಳುವ ಮುಂಚೆಯೇ ನಾನು ನಿನ್ನನ್ನು ಆರಿಸಿದ್ದೆ. ಆಗ ಅವ್ರ ತಾಯಿ ಶುಭ ಸಂದೇಶ ಓದಬೇಕಾದ್ರೆ ಅವರ ತಾಯಿ ಓಡ್ ಬಂದರು, ಅಜ್ಜಿ ಓಡ್ ಬಂದು ಆ ಶುಭ ಸಂದೇಶ ತಗೊಂಡು, ನಿನಗೇನು ಹುಚ್ಚಿಡ್ದಿದ್ಯಾ, ಏನು ಪುಸ್ತಕ ಓದ್ತಾ ಇದ್ದೆ ಅಂತ ಹೇಳಿ ಆ ಶುಭ ಸಂದೇಶನ ತೆಗೆದುಕೊಂಡು ಹೋಗಿ ಬೆಂಕಿಲೆ ಹಾಕಿ ಸುಟ್ಟರು. ಆಗ ಈ ಹುಡುಗ ಯೋಚನೆ ಮಾಡ್ತಾನೆ, ಬಹುಶಃ ಅಂದು ನನ್ನ ತಾಯಿ ಓದಿದ ಶುಭ ಸಂದೇಶದ ವಾಕ್ಯಗಳು, ಆ ಪವಿತ್ರಾತ್ಮರ ಶಕ್ತಿ ನನ್ನೊಳಗೆ ಇಳಿದು ನನ್ನ ಈ ರೀತಿ ಮಾಡ್ತಾ ಇರ್ಬೋದು, ನನ್ನನ್ನೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸ್ತಾ ಇರ್ಬೋದು ಅಂತ ಆ ಹುಡುಗ ಆಗ ಯೋಚನೆ ಮಾಡ್ತಾನೆ. ಅವನು ಪ್ರಥಮ PUC ಓದ್ದ. ಆ ಪ್ರಥಮ PUC ಓದಬೇಕಾದ್ರೇ ಅವನು ಲಾಯರ್ ಹತ್ರ ಹೋಗಿ, ನೋಟ್ರಿ ಅವ್ರ ಹತ್ರ ಹೋಗಿ ಅಫಿಡೇವಿಟ್ ಮಾಡಿಸಿ, ಆಗಿನ ಗುರುಗಳಾಗಿದ್ದ ಮೈಸೂರಿನಲ್ಲಿ L. ಜೋನಸ್ ಅಂತ ಆ ಗುರುಗಳ ಬಳಿ ಹೋಗಿ ಅಫಿಡೇವಿಟ್ ಕೊಡ್ತಾನೆ, ಫಾದರ್ ನಾನು ಕ್ರೈಸ್ತನಾಗಬೇಕು, ನನಗೆ ಜ್ಞಾನಸ್ನಾನ ಕೊಡಿ ಅಂತ. ಆಗ ಆ ಗುರುಗಳು 2001 ಏಪ್ರಿಲ್ 14ರಂದು ಪಾಸ್ಕ ಹಬ್ಬದ ರಾತ್ರಿ ಅವನಿಗೆ ಜ್ಞಾನಸ್ನಾನ ಕೊಡ್ತಾರೆ. ತದನಂತರ ಇವನಿಗೆ ಆಸೆ ಯಾಜಕನಾಗಬೇಕು ಅಂತ. ಆ ಸಮಯದಲ್ಲಿ ಇವನೊಂದು 2-3 ಸಭೆಗಳನ್ನ ಕೇಳ್ತಾನೆ, ನಾನು ಗುರುಗಳಾಗಬೇಕು ಅಂತ. ಆದರೆ ಸಭೆಗಳು ನಿರಾಕರಿಸ್ತವೆ. ಕಾರಣ, ಈಗ ತಾನೇ ನೀನು ಜ್ಞಾನಸ್ನಾನ ಪಡೆದಿದ್ದೀಯಾ, ನಿನ್ನ ವಿಶ್ವಾಸ ಹೇಗಿದೆಯೋ ಆಳವಾಗಿಯೋ, ಸಭೆಗಳು ಅವನನ್ನು ನಿರಾಕರಿಸ್ತಾರೆ. ಆಗ ಈ ಹುಡುಗ ಮಾಡಿದ ಕೆಲಸ, ದಿನಕ್ಕೆ ಒಂದು 7-8 ಜಪಸರ ಮಾಡ್ತಾ ಇದ್ದ. ದೇವಮಾತೆಯ ಕೈ ಹಿಡಿದ, ದೇವಮಾತೆಯ ಕಾಲು ಹಿಡಿದ, ದೇವಮಾತೆಗೆ ಹೇಳಿದ, ಅಮ್ಮ ನಾನು ಗುರುಗಳಾಗಬೇಕಾದ್ರೆ ನೀವು ನನ್ನ ಜೊತೆ ಇರಬೇಕು, ನೀವು ಮನಸ್ಸು ಮಾಡಿದ್ರೆ ಖಂಡಿತ ಆಗುತ್ತೆ, ನನಗೆ ಸಹಾಯ ಮಾಡಿ, ನಾನು ಗುರುಗಳಾಗಬೇಕು. ಆಗ ಡಾನ್ ಬೋಸ್ಕೋ ಸಭೆಯಲ್ಲಿ ದೈವಕರ ಶಿಬಿರಕ್ಕೆ ಈ ಹುಡುಗ ಹೋಗ್ತಾನೆ. 14 ದಿವಸ ಹೋಗಿ ಸಭೆಯಲ್ಲಿ ಎಲ್ಲ ಶಿಬಿರಗಳು ಮುಗಿದ ಮೇಲೆ ಆ ದೈವಕರ ನಿರ್ದೇಶಕರು ಫಾದರ್ ಜೂಡ್ ಆನಂದ್ ಅಂತ, ಆ ಗುರುಗಳ ಬಳಿ ಇವನು ಹೇಳ್ತಾನೆ, ಸ್ವಾಮಿ ನನ್ನ ಕುಟುಂಬದ ಹಿನ್ನೆಲೆ ಹೀಗಿದೆ, ನನ್ನ ಜೀವನ ಹೀಗಿದೆ. ಆಗ ಗುರುಗಳು ಹೇಳ್ತಾರೆ, ನಾನು ಪ್ರಾಂತ್ಯಾಧಿಕಾರಿ ಹತ್ರ ಮಾತಾಡ್ತೇನೆ, ಅವ್ರು ಏನು ಹೇಳ್ತಾರೆ ನೋಡೋಣ. ಅವರು ಹೇಳುವ ಉತ್ತರದ ದಿನ ಶನಿವಾರ. ಅವನು ಬೆಳಗ್ಗೆ ಶನಿವಾರ ತಿಂಡಿ ಆದಮೇಲೆ ಕಾಯ್ತಾ ಇದ್ದಾನೆ, ಏನು ಹೇಳ್ಬೋದು, ಫಲಿತಾಂಶ ಏನೋ ಗೊತ್ತಿಲ್ಲ. ಆಗ ಆ ಗುರುಗಳು ಬಂದು ಹೇಳ್ತಾರೆ, ನೋಡು ಪ್ರಾಂತ್ಯಾಧಿಕಾರಿ ಒಪ್ಪಿದ್ದಾರೆ, ನೀನು ಸಭೆಗೆ ಸೇರಬಹುದು, ಗುರುಗಳಾಗಬಹುದು. 2002ರಲ್ಲಿ
ಈ ಯುವಕ ಗುರುಗಳಾಗೋದಕ್ಕೆ ಸೇರಿಕೊಳ್ತಾನೆ. ತದನಂತರ 2016 ಡಿಸೆಂಬರ್ 19 ಇವನಿಗೆ ಯಾಜಕಾಭಿಷೇಕ ಆಗುತ್ತೆ. ಆ ಹುಡುಗ ನಿಮ್ಮ ಮುಂದೆ ನಿಂತ್ಕೊಂಡು ಮಾತನಾಡ್ತಾ ಇದ್ದಾನೆ. ಪ್ರೀತಿಯ ಸ್ನೇಹಿತರೆ, ಈ ಯುವಕ ಯೇಸುವಿನ ಹಿಂಬಾಲಿಸಲಿಲ್ಲ. ಕಾರಣ ಯಥೇಚ್ಛವಾದ ಆಸ್ತಿ ಪಾಸ್ತಿ ಇತ್ತು. ಅದೇ ಯಾವುದೋ ಧರ್ಮದಲ್ಲಿ ಹುಟ್ಟಿದ ನನ್ನನ್ನು ದೇವರು ಆಯ್ಕೆ ಮಾಡಿ ಚುನಾಯಿಸಿ ಕರೆದುಕೊಂಡು ಬಂದು ಯಾಜಕನಾಗಿ ನಿಲ್ಲಿಸಿದ್ದಾರೆ. ನಾನು 7ನೇ ಕ್ಲಾಸ್ ಓದಬೇಕಾದ್ರೆ ಎಲ್ಲ ಕಥೋಲಿಕ ಮಕ್ಕಳು ಪರಮಪ್ರಸಾದ ಸ್ವೀಕರಿಸ್ಬೇಕಾದ್ರೆ ನನಗೆ ಮುಜುಗರ ಆಗ್ತಾಯಿತ್ತು. ಅನೇಕ ಸಲ ಹತ್ತು ಬಿಟ್ಟಿದ್ದೇನೆ. ನಾನು ದೇವರ ಹತ್ರ ಕೇಳ್ತಾ ಇದ್ದೆ, ದೇವರೇ ನಿಮ್ಮನ್ನು ಸ್ವೀಕರಿಸೋ ಸೌಭಾಗ್ಯ ನನಗಿಲ್ಲವಲ್ಲ. ಆದರೆ ದೇವರು ನನ್ನ ಪೀಠದ ತನಕ ನನ್ನನ್ನು ಕರೆದುಕೊಂಡು ಬಂದರು. ಅದೇ ರೀತಿ SMMI ಸಿಸ್ಟರ್ಸ್, ಸಲೇಷಿಯನ್ ಮಿಷನರೀಸ್ ಆಫ್ ಮೇರಿ ಮ್ಯಾಕ್ಯುಲೇಟ್ ಅಂತ ಕರೀತಾರೆ. ಆ ಸಿಸ್ಟರ್ಸ್ಗಳು ತುಂಬ ನನಗೆ ಆಧ್ಯಾತ್ಮಿಕ ಪ್ರೇರಣೆಯನ್ನು ಕೊಟ್ಟರು. ನಾನು 7ನೇ ಕ್ಲಾಸಲ್ಲಿ 10ನೇ ಕ್ಲಾಸಲ್ಲಿ ಓದಬೇಕಾದ್ರೆ ನಾನು ಹಿಂದೂ ಆಗಿದ್ದರೂ ಕೂಡ ಅಂದಿನ ಧರ್ಮಾಧ್ಯಕ್ಷರಾದ ಜೋಸೆಫ್ ರಾಯ್ ಅವರ ಅಪ್ಪಣೆಯನ್ನು ಪಡೆದುಕೊಂಡು ನಾನು ಧರ್ಮೋಪದೇಶ ಓದಿದೆ. ಪ್ರೀತಿಯ ಸ್ನೇಹಿತರೆ, ದೇವರ ವಾಕ್ಯ ಅಷ್ಟು ಪ್ರಭಾವ ಪರಿಣಾಮಕಾರಿಯಾದ ವಾಕ್ಯ. ನಾನೇ ಸಾಕ್ಷಿ, ನಿಮ್ಮ ಮುಂದೆ ನಿಂತಿದ್ದೇನೆ. ದೇವರು ನಮ್ಮನ್ನು ಸೃಷ್ಟಿಸಿದ ಮಾತ್ರವಲ್ಲ, ದೇವರು ನಮ್ಮನ್ನು ಪಾಲಿಸಿ ಪೋಷಿಸಿ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಅವರ ಶಕ್ತಿಯನ್ನು ನಮಗೆ ಕೊಡ್ತಾರೆ. ನಾವು ಧನಿಕನ ಹಾಗೆ ಶ್ರೀಮಂತಿಕೆಯಿಂದ ನಾವು ಬೀಗುತ್ತಾ ದೇವರನ್ನು ಮರೆಯುವುದು ಬೇಡ. ಬದಲಾಗಿ ದೇವರಿಗೆ ನಮ್ಮ ಸಂಪೂರ್ಣವನ್ನು ಸಮರ್ಪಿಸೋಣ. ಆಗ ಖಂಡಿತ ದೇವರು ನನ್ನಲ್ಲಿ ಬದಲಾವಣೆ ತರ್ತಾರೆ. ಮಾತ್ರವಲ್ಲ, ಎಲ್ಲೋ ಇದ್ದ ನನ್ನನ್ನು ಪೀಠದ ತನಕ ಹತ್ತಿಸುವ ದೇವರು. ಕಥೋಲಿಕ ಧರ್ಮದಲ್ಲಿ ಹುಟ್ಟಿದ ಅನೇಕರು, ಕ್ರೈಸ್ತರಾದ ಅನೇಕರು, ಯೇಸುನಾಮದಲ್ಲಿ ದೀಕ್ಷಾಸನ ಪಡೆದ ಅನೇಕರು, ನೀವು ಕಷ್ಟಗಳಲ್ಲಿ ಕೋಟಲೆಗಳಲ್ಲಿ ತೊಳ್ಳಾಡಬೇಕಾದ್ರೆ ದೇವರು ಖಂಡಿತ ನಮ್ಮ ಪ್ರಾರ್ಥನೆ ಆಲಿಸ್ತಾನೆ. ಒಂದೇ ಒಂದು ಬೇಕು, ಆಳವಾದ ವಿಶ್ವಾಸ. ಹೇಗೆ ಗಿಡ ಬೇರೂರಿ ನೀರಿನಲ್ಲಿ ಬೆರೆತು ನೀರಿನ ಲವಣಾಂಶಗಳನ್ನು ಈ ಮಣ್ಣಿನಲ್ಲಿರುವ ಸತ್ತುಗಳನ್ನ ಹೀರಿಕೊಂಡು ಗಿಡ ಬೆಳೆಯುತ್ತೋ, ಹಾಗೆ ಕ್ರೈಸ್ತರಾದ ನಾವು ದೇವರ ವಾಕ್ಯದಲ್ಲಿ, ಸಂಸ್ಕಾರಗಳಲ್ಲಿ ಆಳವಾಗಿ ಬೇರೂರಿ ಅದರಲ್ಲಿರುವ ಲವಣಾಂಶಗಳನ್ನು, ಫಲವತ್ತಗಳನ್ನು ಪಡೆದುಕೊಂಡು ಹೀರಿಕೊಂಡು ನಾವು ಗಿಡವಾಗಿ ಬೆಳಿಬೇಕು. ಯೇಸು ಕ್ರಿಸ್ತರಿಗೆ 100 ಮಡಿ ಫಲವನ್ನೀಯುವ ವೃಕ್ಷಗಳಾಗಬೇಕು ನಾವು. ಪ್ರೀತಿಯ ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚೋಣ. ದೇವರು ನಮ್ಮನ್ನು ಅವ್ರನ್ನ ಹಿಂಬಾಲಿಸಲು ಕರೆದಿದ್ದಾರೆ. ಗುರುಗಳಾಗಿರಬಹುದು, ಕನ್ಯಾಸ್ತ್ರೀಯರಾಗಿರಬಹುದು, ನಾವು ಕುಟುಂಬದಲ್ಲಿ ಜೀವಿಸುತ್ತಿರಬಹುದು. ಪ್ರತಿಯೊಬ್ಬರನ್ನು ಅವರನ್ನು ಹಿಂಬಾಲಿಸಲು ಕರೆದಿದ್ದಾರೆ. ಪ್ರಾಪಂಚಿಕ ಆಶಾ ಪಾಶಗಳಿಂದ ನಾವು ದೂರ ಇರುವಂತೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಹಣವಿರಬಹುದು, ಮನೆ ಇರಬಹುದು, ಆಸ್ತಿ ಪಾಸ್ತಿ ಇರಬಹುದು, ಅದು ದೇವರು ಕೊಟ್ಟ ಭಿಕ್ಷೆ. ಅವರನ್ನು ನಾವು ಸ್ತುತಿಸಲು, ಮಹಿಮೆ ಪಡಿಸಲು ದೇವರು ಕೊಟ್ಟಿರುವ ವಸ್ತುಗಳು ಅವು. ಆ ವಸ್ತುಗಳೇ ನಮ್ಮ ಆದ್ಯತೆಯಲ್ಲ. ದೇವರೇ, ನಾವು ಈ ಪ್ರಾಪಂಚಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಿಮಗೆ ಸ್ತುತಿ ಸಲ್ಲಿಸುವಂತಾಗಲಿ, ನಿಮಗೆ ಮಹಿಮೆ ಸಲ್ಲಿಸುವಂತಾಗಲಿ, ನಿಮಗೆ ಯೋಗ್ಯರಾಗಿ ಬಾಳುತ್ತಾ ನಿಮಗೆ ಸಾಕ್ಷಿಗಳಾಗಿ ಬಾಳುವಂತಹ ವರವನ್ನು ನಮಗೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.